ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವವಾಹಿನಿ ರಿಜಿಸ್ಟರ್ಡ್ ಕಾರ್ಕಳ ಘಟಕದ ವತಿಯಿಂದ ಶಿವಶಿವ ಎನ್ನಿರೋ ಕುಣಿದು ಭಜಿಸಿರೋ 2025 ತಾಲೂಕು ಮಟ್ಟದ ಕುಣಿತ ಭಜನಾ ಸ್ಪರ್ಧೆಯ ಸಮಾರೋಪ ಸಮಾರಂಭ ಬಿಲ್ಲವ ಸಂಘ ಕಾರ್ಕಳದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ತೀರ್ಪುಗಾರರಾದ ಯುವವಾಹಿನಿ ಘಟಕದ ಮಾಜಿ ಅಧ್ಯಕ್ಷ ನರೇಶ್ ಕುಮಾರ್ ಸಸಿಹಿತ್ಲು, ಕಟೀಲು ಕಾಲೇಜಿನ ಉಪನ್ಯಾಸಕರಾದ ವಿಜಯಲಕ್ಷ್ಮಿ, ಮನೋಜ್ ವಾಮಂಚೂರು ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಯುವವಾಹಿನಿ ಕೇಂದ್ರ ಸಮಿತಿಯ ಮಂಗಳೂರು ಅಧ್ಯಕ್ಷ ಲೋಕೇಶ್ ಕೋಟ್ಯಾನ್ ಅವರು ಮಾತನಾಡಿ, ಕಳೆದ 6 ವರ್ಷದ ಹಿಂದೆ ಸುಧಾಕರ್ ಕಾರ್ಕಳ ನೇತೃತ್ವದಲ್ಲಿ ಪ್ರಾರಂಭವಾದ ಸಂಸ್ಥೆ ಬಹಳ ಶಿಸ್ತುಬದ್ಧ ಸಂಸ್ಥೆಯಾಗಿದೆ ಎಂದು ಹೇಳಿ ಭಜನಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡವರಿಗೆ ಶುಭ ಹಾರೈಸಿದ್ರು. ಭಜನೆ ಮಲ್ಪುನಕ್ಲೆಲ್ಲ ನಮ್ಮ ಸಮಾಜಡ್ ಮಸ್ತ್ ಜನ ತೂಪೇರು ನಮ್ಮ ಒಲ್ಲ ಸಾಧಿ ತಪ್ಪರ ಬಲ್ಲಿ ಪನ್ಪಿನ ಒಂಜಿ ಉದ್ದೇಶಗೆ ಇನಿ ಯುವವಾಹಿನಿ ಕಾರ್ಕಳ ಘಟಕ ಎಡ್ಡೆ ರೀತಿಯ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಯುವವಾಹಿನಿ ಕಾರ್ಕಳ ಘಟಕದ ಅಧ್ಯಕ್ಷೆ ಮಮತಾ ಅಂಚನ್ ಅವರು ಮಾತನಾಡಿ, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲು ಘಟಕದ ಹಿರಿಯ ಮತ್ತು ಕಿರಿಯ ಸದಸ್ಯರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮತ್ತು ತಾಲೂಕಿನ ಬಿಲ್ಲವ ಸಂಘದವರು ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ ಎಂದರು. ಪೂರಾ ಬಿಲ್ಲವ ಸಂಘದ ಅಧ್ಯಕ್ಷರನಕಲ ಪದಾಧಿಕಾರನಕಲೆಗ್ ಎಂಕ್ಲೆಗ್ ನಮ್ಮನ ಒಂಜಿ ಘಟಕಗ ಸಪೋರ್ಟ್ ಮಲ್ದೇರು, ಸಹಕಾರ ಮಲ್ದೇರು, ಬಿಲ್ಲವ ಸಂಘಟನೆ ದಕ್ಕಲ್ಲಂಚನೆ ಮಾತೆಲ್ಲ ಸಪೋರ್ಟ್ ಮಲ್ದೇರು, ಸಹಕಾರ ಮಲ್ದೇರು ಅಕ್ಲೆಗ್ ಮಾತೆರೆಗಲ ಒಂದನೆ ಪನೊಂದು ಇನ್ನಿತ ಈ ಒಂಜಿ ಲೇಸನ್ ಪೊರ್ಲು ಮಲ್ತು ಕೊರ್ನೇಕ್ ಮಾತೆರೆಗ್ಲ ನಿಕಲ್ ಬೈದಿನಂಚಿನ ಭಜನೆ ಸ್ಪರ್ಧೆದ ಟೀಮ್ ದಕ್ಕಲೆಗ್ಲಂಚನೆ ಪ್ರತಿ ಒಂಜಿ ಟೀಮ್ ದಕ್ಕಲೆಗ್ಲ ಯಾನು ಫೋನ್ ಮಲ್ತಿತ್ತೆ ಅಂಚ ಫೋನ್ ಮಲ್ತಿಪ್ಪನಾಗ ಕೆಲವೆರ್ನ ಎಂಕಲ್ನ ಇಜ್ಜು ಮಾರ ಏರ್ಪಿ ಇಜ್ಜುನು ಆಕಲೇನು ಎಂಕಲ್ನ ಐಟು ಪೂರ ಮಿಕ್ಸ್ ಉಲ್ಲೇರು ದಾದ ಮಲ್ಪುನು ದಾದ ಮಲ್ತಂಡಲ್ಲ ಮಲ್ಲೆಜ್ಜಿ ನಮ್ಮನ ಒಂಜಿ ಬಿಲ್ಲವ ಸಂಘಗ್ ಗುರು ಪೂಜೆದ ಸಂದರ್ಭಡು ನಮ್ಮನಕಲ್ನೇ ಒಂಜಿ ಟೀಮ್ ಇಪ್ಪಡು ಪನ್ಪುನ ಉದ್ದೇಶ ಎಂಕಲ್ ಮಲ್ತೊಂದುಲ್ಲ. ಎಕ್ಕದ ಗಿಡಮೂಲಿಕಾ ಕೇಂದ್ರ ಕಾರ್ಕಳ ಇದರ ಮಾಲೀಕರಾದ ಮತ್ತು ಘಟಕದ ಸ್ಥಾಪಕಾಧ್ಯಕ್ಷರಾದ ಸುಧಾಕರ್ ಎಂ ಪೂಜಾರಿ ಮಾತನಾಡಿ, ಸಕಾರಾತ್ಮಕ ವಾತಾವರಣ ನಿರ್ಮಿಸುವ ಕೆಲಸ ಸಂಘಟನೆಯಲ್ಲಿ ನಡೆಯಬೇಕು. ಅದು ಕುಣಿದು ಭಜಿಸಿರೋ ಕಾರ್ಯಕ್ರಮದ ಮೂಲಕ ಕಾರ್ಕಳದಲ್ಲಿ ಆಗಿದೆ. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಸ್ವಾಗತಿಸಿದರು. ನಾವೊಂದು ಹೆಸರನ್ನು ಇಟ್ಟಿದ್ದೇವೆ, ಅದು ದೇವರಮಕ್ಕಿ ರಾಮಣ್ಣ ರಾಜು ವೇದಿಕೆ ಅಂತ. ನಮಗೆಲ್ಲ ಅವರ ಬಗ್ಗೆ ಮಾತಾಡುವಾಗ ಎಲ್ಲೋ ಒಂದು ಕಡೆ ನೋವಾಗತ್ತೆ. ಬಹುಶಃ ಸಮಾಜದ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇದ್ದಂಥ ವ್ಯಕ್ತಿತ್ವ DR ರಾಜು ಅವರು. DR ರಾಜು ಅವರು ಇದ್ದುಕೊಂಡೇ ಕಳೆದ ನಾನು 18 ವರ್ಷದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅವರೊಟ್ಟಿಗೆ ಕೆಲಸ ಮಾಡಿದಂಥ ಅನುಭವ ಮತ್ತು ಎಲ್ಲರಿಗೂ ಕೂಡ ಬಹುಶಃ ನಾವೊಂದು ರೀತಿಯಲ್ಲಿ ಅನಾಥರಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರ ಹೆಸರನ್ನು ಈ ಒಂದು ಸಭಾ ವೇದಿಕೆಗೆ ಇಟ್ಟಿದ್ದೇವೆ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅವರ ಪೂರ್ಣ ಹೆಸರೇನಂತ. ದೇವರಮಕ್ಕಿ ರಾಮಣ್ಣ ರಾಜು ಅನ್ನತಕ್ಕಂಥ ಹೆಸರವರದು. ಬಹುಶಃ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅವರು ಇಲ್ಲದೇ ಇದ್ದಾಗ ಮತ್ತಷ್ಟು ಒಂದು 50 ವರ್ಷ ನಾವು ಮಾತಾಡ್ತೇವೆ ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ತದೆ. ಬಹುಶಃ ಇದು 50 ಅಲ್ಲ 100 ವರ್ಷ ಅವರ ಬಗ್ಗೆ ನಾವು ಮಾತಾಡಲಿಕ್ಕೆ ಇದೆ ಅಂತ ಭಾವಿಸ್ತಾ, ಅದರ ಮುಂದಿನ ನಂತರದ ದಿನಗಳಲ್ಲಿ ಅವರನ್ನು ಕಳೆಕೊಂಡ ನಂತರದ ದಿನಗಳಲ್ಲಿ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿತ್ವ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಹಿಂದೆ ನಮ್ಮ ಯುವವಾಹಿನಿ ಸಂಸ್ಥೆಗೆ ಬಂದಿತ್ತು. ಆದರೆ 2 ವರ್ಷದ ಹಿಂದೆ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ವಿ ಸುನಿಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದು ಆ ಸಂದರ್ಭದಲ್ಲಿ ನಮಗೆ ಎಲ್ಲ ರೀತಿಯಾದಂಥ ಗೈಡೆನ್ಸ್ ಇರ್ಬೋದು, ಸಹಕಾರ ಇರ್ಬೋದು ಕೊಟ್ಟಿರ್ತಕ್ಕಂಥವರು ಮಾನ್ಯ ವಿ ಸುನಿಲ್ ಕುಮಾರ್ ಅವರು. ಮತ್ತೊಮ್ಮೆ ನಿಮ್ಮನ್ನು ಈ ಮೂಲಕ ಸ್ಮರಿಸಿಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಂಧುಗಳೇ, ಒಬ್ಬ ಮಹಿಳೆಯಾಗಿ ಇವತ್ತು ನಮ್ಮ ಮಹಿಳೆಯರು ತುಂಬಾ ಮುಂದೆ ಬರ್ತಾ ಇದ್ದಾರೆ. ಒಂದು ಸಮಯದಲ್ಲಿ ನಾವು ಹೊರಗಡೆ ಹೋಗುವಂಥ ಸಂದರ್ಭ ಇರಲಿಲ್ಲ. ಆದರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 7 ಹಿಲ್ಸ್ ಅಂತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ನು ಪ್ರಾರಂಭ ಮಾಡಿ ಯಶಸ್ವಿಯನ್ನು ಸಾಧನೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿತ್ವ ಅಂತ ಹೇಳಿದ್ರೆ ಶ್ರೀಮತಿ ಲತಾ ಸುವರ್ಣ ಅವರು. ನಾನು ಭಜನೆ ಅಂತ ಹೇಳಿದರೆ ನನಗೆ ತುಂಬ ನಂಟುಂಟು ಭಜನೆಯೊಟ್ಟಿಗೆ. ಯಾಕೆಂದರೆ ನಾನು ಯಾವತ್ತು ಭಜನೆ ಮಾಡ್ತಾ ಇರ್ತೇನೆ. ಭಜನೆ ಬಾ ಅಂತ ಹೇಳಿದರೆ ಅದಕ್ಕೆ ಅದರದೇ ಆದಂಥ ಒಂದು ವಿಶೇಷತೆ ಉಂಟು. ಬಾ ಅಂತ ಹೇಳಿದರೆ ಭಗವಂತ, ಜಾ ಅಂತ ಹೇಳಿದರೆ ನಮ್ಮ ಜನ್ಮ ಜನ್ಮಾಂತರ, ನೇ ಅಂತ ಹೇಳಿದರೆ ನೆನೆಯುವುದು. ನಾವು ನಮ್ಮ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ
ಪಾಪವನ್ನು ದೇವರ ಹತ್ರ ಕಳೆಯುವಂಥ ನೆನೆದು ದೇವರ ಹತ್ರ ಭಕ್ತಿಪೂರ್ವಕವಾಗಿ ನೆನೆಯುವುದೇ ಭಜನೆ ಅಂತ ನಾನು ಭಾವಿಸ್ತೇನೆ. ಭಜನೆ ದೇವರ ಹತ್ರ ಪ್ರಾರ್ಥನೆ ಮಾಡೋದಂತ ಹೇಳಿದ್ರೆ ಅದಕ್ಕೆ ಬಹಳ ಶಕ್ತಿ ಉಂಟು. ಅದು ಮಾಡಿದವರಿಗೇ ಅದರದ್ದು ಅನುಭವ ಗೊತ್ತಾಗೋದು. ಸಮಾಜ ಬದಲಾವಣೆಯನ್ನು ಕಾಣಬೇಕಾಗ್ತದೆ. ನಾವು ಎಲ್ಲ ಸಮಾಜದೊಂದಿಗೆ ಹೆಜ್ಜೆಯನ್ನು ಹಾಕುವಾಗ ಈ ಕಾಲಘಟ್ಟದಲ್ಲಿ ಯಾವ ರೀತಿ ನಾವು ಹೆಜ್ಜೆ ಹಾಕಬೇಕು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಇಂದಿನ ದಿನದಲ್ಲಿ ಇವತ್ತು ಭಜನೆಯ ಮಹತ್ವವನ್ನು ಮಾನ್ಯ ನಮ್ಮ ಸಹೋದರಿ ಬಹಳ ಚಂದವಾಗಿ ಹೇಳಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಾವು ಭಜನೆಯ ಮೂಲಕ ಒಂದು ಟೈಮ್ ಪಾಸ್ ಮಾಡುವಂಥ ಕಾರ್ಯಕ್ರಮವು ಭಕ್ತಿಯ ರೂಪವಾಗಿ ಅದು ಆಯಿತು ಎಂದು ಬಹಳ ಚೆನ್ನಾಗಿ ವಿವರಿಸಿದರು. ತುಂಬ ಖುಷಿಯಾಯಿತು. ರಿಲೀಸ್ ಮಲ್ಪನೊಂಜಿ ಉದ್ದೇಶಡು ಒಂಜಾತ್ ಎನ್ನ ಪಿಕ್ಚರ್ದ ಬಗ್ಗೆ ನಿಖಿಲದುಡು ಪಾತಿರವೈದ ಎನ್ನ ಟೀಮ್ ಉಂಡು ಪ್ರತ್ಯರ್ಥ ದಯದಿಂದ ನಿಖಿಲ್ ಮಾತಿರಲ ವೇದಿಕೆ ಬರೋಡು ಕೇಳೋದಿಲ್ಲ. ನಮ್ಮ ಯೋಗೀಶ್ ಶೆಟ್ರು, ಕೀರ್ತೇಶ್ ಕುಕ್ಕುಂದೂರ್, ಅಂಚನೆ ಕೌಶಿಕ್ ಕೋಟಿ ಅನ್ಸಾಣೂರ್ ಎನ್ನ ಟೀಮ್ ಜಾಯ್ನ್ ಆವೊಂದುಲ್ಲೇರು. ಈ ಸಿನಿಮಾದ ವಿಶೇಷದಾದ ಅಂದು ಪಂಡ ಒಂದು ಕಂಪ್ಲೀಟ್ ಆದ ಕಾರ್ಕಳದ ಆಸುಪಾಸು ಚಿತ್ರೀಕರಣ ಆಯ್ನಂಚಿತ್ನ ಒಂಜಿ ಚಿತ್ರ. ನೆತ್ತ ನಿರ್ದೇಶಕರು ಕಾರ್ಲದಾರೆ, ನೆತ್ತ ನಿರ್ಮಾಪಕರ್ಲ ಕಾರ್ಲದಾರೆ, ಅಂಜಾತ್ ಒಂಜಾತ್ ಕಾರ್ಲದ ಗ್ರಾಮೀಣ ಪ್ರತಿಭೆಲು ಈ ಸಿನಿಮಾಡುಲ್ಲ. ಯಾನ್ ಇತ ನಿಕ್ಲ ಪಂಡ ಪಿಕ್ಚರ್ ತುಲೆ ಪಂಡ ದಾಯಕ್ ಈ ಪಿಕ್ಚರ್ ತೂವೊಂದು ಕೇನೆ ಅನ್ನ ಯಾನ್ ನಿಕ್ಲೆಗ್ ಒಂಜಿ ಎಲ್ಲ ಟ್ರೈಲರ್ ನಿಕ್ಲ ದುಂಬು ಪ್ರಸ್ತುತಪಡಿಸೋದಿಲ್ಲ. ಈ ಟ್ರೈಲರ್ ತೂದು ಬೊಕ್ಕ ದಾಯ ನಿಕ್ಲೆಗ್ ಸಿನಿಮಾ ತೂವೊಂದು ಅಂತ ಪಂಪೆ. ಸೊ ಮಾತಾ ಸದಸ್ಯರಿಗೆ ಅಂಚನೆ ನಿರ್ದೇಶಕರಿಗೆ ಪದಾಧಿಕಾರಿಗಳಿಗೆ ಅಂಜನೆ ಈ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕರಿಸಿದ ಮಾತೆರೆಗ್ಲ ಒಂಜೇ ಪಾತ್ರೆಗಳು ಧನ್ಯವಾದ ಬಂದಲ್ಲ. ಜೈ ಹಿಂದ್. ಈ ಸಂದರ್ಭ ನಾಟಿ ವೈದ್ಯರಾಗಿ ಹೊಸ್ಮಾರ್ ಪರಿಸರದಲ್ಲಿ ಸೇವೆ ನೀಡುತ್ತಿರುವ ಜಯಸುವರ್ಣ ಇವರಿಗೆ ನಾಟಿ ಆರೋಗ್ಯ ರತ್ನ ಪ್ರಶಸ್ತಿ ಮತ್ತು ಯೋಗದ ಮೂಲಕ ರಾಷ್ಟ್ರಮಟ್ಟದ ಚಿನ್ನದ ಪದಕ ಗೆದ್ದ ಕಾರ್ಕಳದ ಪ್ರವೀಣ್ ಕುಮಾರ್ ಅವರಿಗೆ ಯೋಗ ಸಿದ್ಧ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇಎಂ ಸಾಫ್ಟ್ವೇರ್ ಕಂಪನಿಯ ನಿರ್ದೇಶಕ ನವೀನ್ ಸುವರ್ಣ, ಬಿಲ್ಲವ ಸಂಘ ಕಾರ್ಕಳ ಇದರ ಅಧ್ಯಕ್ಷ ಪ್ರಮಲ್ ಕುಮಾರ್, ಬಿಲ್ಲವ ಬಾಂಧವರು ಇರುವತ್ತೂರು ಇದರ ಅಧ್ಯಕ್ಷ ಹರೀಶ್ ಬಂಗೇರ ಹಾಗೂ ಸ್ಥಾಪಕಾಧ್ಯಕ್ಷ ಗೋಪಾಲ್ ಪೂಜಾರಿ, ಬಿಲ್ಲವ ಸಂಘ ಹೊಸ್ಮಾರ್ ನೂರಾಳಬೆಟ್ಟು ಇದರ ಅಧ್ಯಕ್ಷ ನಾರಾಯಣ್ ಪೂಜಾರಿ, ಬಿಲ್ಲವ ಸಂಘ ಬಜಗೋಳಿಯ ಅಧ್ಯಕ್ಷ ಅಶೋಕ್ ಪೂಜಾರಿ, ಸಮಾಜ ಸೇವಕ ಕೆರ್ವಾಶೆ ಅಶೋಕ್ ಪೂಜಾರಿ, ಮಾಜಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ದೀಪಕ್ ಕೋಟ್ಯಾನ್ ಇನ್ನ, ಬಿಲ್ಲವ ಸಂಘ ನಿಟ್ಟೆ ಇದರ ಅಧ್ಯಕ್ಷ ಪ್ರವೀಣ್ ಸಾಲ್ಯಾನ್, ಅಮ್ಮಸ್ ಸ್ಪೋರ್ಟ್ಸ್ ಮತ್ತು ಮೆಮೆಂಟೋಸ್ ಕಾರ್ಕಳ ಇದರ ಮಾಲೀಕರಾದ ಸುಧೀರ್ ಪೂಜಾರಿ ಅವರು ಉಪಸ್ಥಿತರಿದ್ದು ಶಿವಶಿವ ಎನ್ನಿರೋ ಕುಣಿದು ಭಜಿಸಿರೋ ಸ್ಪರ್ಧೆಯ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು. ಬೈಲೂರು ಬಿಲ್ಲವ ಸಂಘದ ಬ್ರಹ್ಮಶ್ರೀ ನಾರಾಯಣಗುರು ಬಿಲ್ಲವ ಮಂಡಳಿ 5ನೇ ಸ್ಥಾನದ ಬಹುಮಾನ ಪಡೆದುಕೊಂಡಿದೆ. ಚತುರ್ಥ ಬಹುಮಾನವನ್ನು ಬ್ರಹ್ಮಶ್ರೀ ಭಜನಾ ಮಂಡಳಿ ನಕ್ರೆ ಬಿಲ್ಲವ ಸಂಘ, ತೃತೀಯ ಬಹುಮಾನವನ್ನು ಬಿಲ್ಲವ ಸಂಘ ಪೊಸ್ರಾಲ್ ಮುಣ್ಕೂರು, ದ್ವಿತೀಯ ಬಹುಮಾನವನ್ನು ಬಜಗೋಳಿ ಬಿಲ್ಲವ ಸಂಘದ ಭಜನಾ ಮಂಡಳಿ, ಪ್ರಥಮ ಬಹುಮಾನವನ್ನು ಸಾಣೂರು ಬಿಲ್ಲವ ಸಂಘದ ಭಜಕರು ಪಡೆದುಕೊಂಡಿದ್ದಾರೆ. ಬಹುಮಾನ ಗೆದ್ದ ತಂಡಗಳಿಗೆ ನಗದು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ನಿಕಟಪೂರ್ವ ಅಧ್ಯಕ್ಷ ಅರುಣ್ ಪೂಜಾರಿ ಮಂಜಾ, ಪೂರ್ವ ಅಧ್ಯಕ್ಷ ಗಣೇಶ್ ಸಾಲಿಯಾನ್ ಮತ್ತು ತಾರ್ನಾಥ್ ಕೋಟ್ಯಾನ್, ಕಾರ್ಯದರ್ಶಿ ಸಂದೇಶ್ ಕೋಟ್ಯಾನ್, ಕಾರ್ಯಕ್ರಮ ನಿರ್ದೇಶಕ ಸತೀಶ್ ಪೂಜಾರಿ, ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದು ಸಹಕರಿಸಿದರು. ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀನಿವಾಸ್ ಪೂಜಾರಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಮನೋಜವಂ ಮಾರುತ ತುಲ್ಯ ವೇಗ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೀರಂ ನಿರ್ಭಯತ್ವಮರೋಗತ ಅಜಾಢ್ಯೋ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇ.
जय जय हनुमान जय गुरु जय जय पवन जय जय हनुमान जय गुरु जय जय पवन जय जय हनुमान जय गुरु जय जय पवन हनुमान जय गुरु जय जय पवन पवन पुत्र हनुमान की जय 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 अंजनेय बल भीमा ಭಕ್ತವರ ತುಲಿತ ಬಲಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ಭಕ್ತರನ್ನ ಉದ್ಧರಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ 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 ಪವನ ಪುತ್ರ ಹನುಮಾನ್ ಕಿ ಜೈ 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 ಬುದ್ಧಿ ಬಲ ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಬುದ್ಧಿ ಬಲ ಧೈರ್ಯಗಳ ನಿರ್ಭಯತ್ವ ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಕಾರ್ಕಳ.